ಸೌಜನ್ಯ ಅತ್ಯಾಚಾರ ಬೊಕ್ಕ ಕೊಲೆ ಆರೋಪಿಲೆನು ಪತ್ತುಡು ಅತ್ತಾಂದೆ ತನಿಖಾಧಿಕಾರಿ ಬೊಕ್ಕ ವೈದ್ಯರೆನು ತನಿಖೆ ಮಲ್ಪುಡು ತಪ್ಪಿತಸ್ಥ ಆರೋಪಿಲೆನು ಕಾನೂನು ಪ್ರಕಾರ ಶಿಕ್ಷೆ ಆವೊಡು ಪಂಡು ಒತ್ತಾಯ ಮಲ್ತದು ಜಿಲ್ಲಾ ಒಕ್ಕಲಿಗೆರೆ ಹೋರಾಟ ಸಮಿತಿಡ್ದು ಕುಡ್ಲದ ಕ್ಲಾಕ್ ಟವರ್ದ ಎದುರುಡು 2 ದಿನ ಬುಡಂದೆ ಪ್ರತಿಭಟನೆ ನಡೆತೊಂದುಂಡು. ಇನಿ ಕಾಂಡೆ ಶುರುವಾತಿನ ಪ್ರತಿಭಟನೆ ಎಲ್ಲೆ ಬಯ್ಯ ಮುಟ್ಟ ನಡಪೆರ ಉಂಡು. 2 ದಿನಲ ಕಾಂಡೆ 10 ಗಂಟೆಡ್ದು ಬಯ್ಯಗ್ 5 ಗಂಟೆ ಮುಟ್ಟ ಪ್ರತಿಭಟನೆ ನಡಪೆರ ಉಂಡು. ಕುಡ್ಲ ಬೆಳ್ತಂಗಡಿ ವಿಟ್ಲ ಬಂಟವಾಳ ಪುತ್ತೂರು ಕಡಬ ಸುಳ್ಯದ ಒಕ್ಕಲಿಗೆರೆ ಯಾನೆ ಗೌಡೆರೆ ಸೇವಾ ಸಂಘದ ಕುಲು ಈ ಪ್ರತಿಭಟನೆಡು ಪಾಲ್ದೆತೊನುವೆರು. ಪ್ರತಿಭಟನೆಗ್ಲ ದುಂಬು ಪ್ರತಿಭಟನಾ ನಿರತೆರು ಪುರಭವನದ ಎದುರುಡುಪುನ ಗಾಂಧಿ ಪ್ರತಿಮೆಗ್ ಮಾಲೆ ಅರ್ಪಣೆ ಮಲ್ತದು ಸೌಜನ್ಯ ಪ್ರಕರಣದ ಹೋರಾಟಗ್ ಜಯ ತಿಕ್ಕಡು ಪಂಡು ಘೋಷಣೆ ಮಲ್ತೆರು. ಸೌಜನ್ಯ ಪ್ರಕರಣನು ನಿವೃತ್ತ ನ್ಯಾಯಾಧೀಶರೇ ಮುಖಾಂತರ ಕೂಡ ತನಿಖೆ ಮಲ್ಪೊಡು. ತನಿಖಾಧಿಕಾರಿ ವೈದ್ಯಾಧಿಕಾರಿನ್ಲ ತನಿಖೆ ಮಲ್ಪೊಡು. ಕುಡೋರ ತನಿಖೆಗೆ ಆದೇಶ ಮಲ್ಪುನ ಮುಟ್ಟ ಹೋರಾಟ ನಡಪಾವ ಕಾನೂನಾತ್ಮಕ ಹೋರಾಟ ರಾಜ್ಯೋರ್ಮೆ ಮಲ್ಪುವ ಪಂಡು ಧರಣಿ ನಿರತೆರು ಪಂಡೆರು. ಅಪರಾಧ ಮಾಡುವವರಿಗೆ ಒಂದು ರೀತಿಯ ಬೆಂಬಲ ಇದು ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಹಾಗಾಗಿ ಈ ಒಂದು ಪ್ರಕರಣವನ್ನು CBI ತನಿಖೆ ಮಾಡಿರುವಂಥ ಈ ಒಂದು 11 ವರ್ಷದಲ್ಲಿ ನಾವು ಯಾವುದೇ ರೀತಿಯ ಪ್ರತಿಭಟನೆ ಆಗಲಿ ಇಂಥವುಗಳಲ್ಲಿ ಇಂಥ ಕೃತ್ಯಗಳಲ್ಲಿ ತೊಡಗಿಲ್ಲ. ಯಾಕಂದರೆ ನಾವು ಕಾನೂನಿಗೆ ಬೆಂಬಲವನ್ನು ಕೊಡುವವರು, ಕಾನೂನಿನಲ್ಲಿ ನಂಬಿಕೆ ಇಟ್ಟಿರುವವರು, ಕಾನೂನನ್ನು ಯಾವತ್ತೂ ಅತ್ಯಂತ ಮಹತ್ವಪೂರ್ಣವಾದಂಥ ಸ್ಥಾನದಲ್ಲಿ ಇರಿಸುವಂಥವರು. CBI ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ನಮ್ಗೆ ಗೊತ್ತಾಯಿತು ಆ ಸಂತೋಷ್ ರಾವ್ ಅನ್ನುವಂಥವನು ನಿರಪರಾಧಿ ಅಂತಕ್ಕಂಥದ್ದು. ಅದನ್ನು ಮೊದಲೇ ಆ ಪ್ರದೇಶದ ಜನರು, ಧರ್ಮಸ್ಥಳದ ಆ ಪ್ರದೇಶದ ಜನರು, ಸೌಜನ್ಯನ ಆ ಮನೆಯ ಆ ಭಾಗದ ಜನರು ಮೊದಲೇ ಹೇಳಿದ್ದಾರೆ, ಸಂತೋಷ್ ನಿರಪರಾಧಿ, ಅವನನ್ನು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲ. ಆದರೆ ಇವತ್ತಿನ ದಿವಸ ನಮಗೆ ಗೊತ್ತಾಯಿತು 11 ವರ್ಷದ ಈ ಅವಧಿಯಲ್ಲಿ ಸುಮಾರು 80 ಕೋಟಿಗಳಷ್ಟು ಹಣವನ್ನು ಖರ್ಚು ಮಾಡಿ ಈ ತನಿಖಾ ಸಂಸ್ಥೆ ಜಡ್ಜ್ಮೆಂಟ್ ಕೊಟ್ಟಿರುವಂಥದ್ದು ಏನಂತಂದರೆ ಸಂತೋಷ್ ನಿರಪರಾಧಿ ಅನ್ನುವಂಥದ್ದು. ಹಾಗಾದರೆ ಇನ್ನು ನಮಗೆ ಬೇಕಾಗಿರೋದು ಅಪರಾಧಿ ಯಾರು ಅಂತಕ್ಕಂಥದ್ದು, ಅಪರಾಧಿಗಳು ಯಾರು ಅನ್ನುವಂಥದ್ದು. ಈಗ ಆ ಒಂದು ಜಡ್ಜ್ಮೆಂಟ್ನ ನಂತರ ದಿವಸದಲ್ಲಿ ನಾವು ಖಂಡಿತವಾಗ್ಲೂ ಈ ಒಂದು ಘಟನೆಗೆ, ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಬೇಕು ಅಂತ ಹೇಳಿಕೊಂಡು ಎಲ್ಲ ಸಮಾಜದವರು, ನಮ್ಮ ದಕ್ಷಿಣ ಕನ್ನಡದವರು ಮಾತ್ರ ಅಲ್ಲ, ನಮ್ಮ ಸ್ನೇಹಿತರು ಆವಾಗಲೇ ಹೇಳಿದರು, ದೂರದ ಮುಂಬೈಯವರು ಇರ್ಬೋದು, ಬೆಂಗಳೂರಿನವ್ರು ಇರ್ಬೋದು, ಮೈಸೂರಿನವ್ರು ಇರ್ಬೋದು, ಅಥವಾ ಉಡುಪಿ ಕುಂದಾಪುರದವ್ರು ಇರ್ಬೋದು, ಇನ್ನಿತರ ಪ್ರದೇಶದವರು ಇರ್ಬೋದು, ಅವರು ಎಲ್ಲರೂ ಕೂಡ ತಮ್ಮ ಕೈ ಜೋಡಿಸಿ ಈ ಒಂದು ಪ್ರಕರಣವನ್ನು ಭೇದಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಮ್ಮ ಕರ್ನಾಟಕದ ಘನ ಸರ್ಕಾರಕ್ಕೆ ಈಗಾಗಲೇ ಹೇಳಿದ್ದಾರೆ.